ರಾಜ್ಯದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಮುಂದಿನ ದಿನಗಳು ನಿರ್ಣಾಯಕವಾಗಲಿದೆ. ಸಾರ್ವಜನಿಕರು ಬಸ್ ರೈಲುಗಳಲ್ಲಿ ಗುಂಪು ಗುಂಪಾಗಿ ಸಂಚರಿಸದೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು. ಜನತಾ ಕರ್ಫ್ಯೂವನ್ನು ಅದ್ಭುತ ರೀತಿಯಲ್ಲಿ ಯಶಸ್ವಿಗೊಳಿಸಿದ ನಿಮಗೆ ಅಭಿನಂದನೆಗಳು ಅಂತ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಹೇಳಿದರು. ಮುಂದಿನ 15 ರಿಂದ 20 ದಿನಗಳ ಕಾಲ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಬರಬೇಕು. ಹೀಗಾದಲ್ಲಿ ಮಾತ್ರ ಮುಂದಿನ ದಿನಗಳಲ್ಲಿ ಕೊರೋನಾ ವೈರಸ್ ವಿರುದ್ಧ ಭಾರತ ಗೆಲ್ಲಬಹುದು. ಸಾರ್ವಜನಿಕರು ಸಾಮಾಜಿಕ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸ್ವಲ್ಪ ಮಟ್ಟಿನ ತ್ಯಾಗಕ್ಕೆ ಸಿದ್ಧರಾಗಬೇಕು. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಮೂಲಕ ಸ್ವಸ್ಥ ಭಾರತವನ್ನು ನಿರ್ಮಿಸಲು ಕೈಜೋಡಿಸಬೇಕು ಅಂತ ಹೇಳಿದರು. ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಸಾರಿಗೆ ವ್ಯವಸ್ಥೆಯನ್ನ ರಾಜ್ಯಾದ್ಯಂತ ನಿಲುಗಡೆ ಮಾಡ್ತಾ ಇರುವುದು ಸರಿಯಾದ ಕ್ರಮ ಅಂತ ಡಾಕ್ಟರ್ ಭರತ್ ಶೆಟ್ಟಿ ಹೇಳಿದರು. ಸಾಮಾಜಿಕ ಜನತಾ ಕರ್ಫ್ಯೂಗೆ ಏನು ಕರೆ ಕೊಟ್ಟಿದ್ದಾರೆ ಅದಕ್ಕೆ ಅಭೂತಪೂರ್ವವಾದ ಬೆಂಬಲವನ್ನು ಕೊಟ್ಟಂತ ಪ್ರತಿಯೊಬ್ಬರಿಗೂ ಸಹ ನನ್ನ ಧನ್ಯವಾದಗಳು. ನಾವಿಲ್ಲಿ ಒಂದು ವಿಷಯನ ನೆನಪಿಡಬೇಕಾಗಿದೆ. ಕೊರೋನಾ ವೈರಸ್ ವಿರುದ್ಧದ ಯುದ್ಧ ನಾವಿನ್ನೂ ಗೆಲ್ಲಿಲ್ಲ. ಯುದ್ಧ ಶುರುವಾಗಿದೆ ಅಷ್ಟೇ. ಮುಂದೆ ಬರುವಂತ 15-20 ದಿನಗಳು ನಮಗೆ ಅಗ್ನಿ ಪರೀಕ್ಷೆಯ ದಿನಗಳಾಗಲಿಕ್ಕಿವೆ. ಕೊರೋನಾ ವೈರಸ್ನ ವಿರುದ್ಧದ ಯುದ್ಧದಲ್ಲಿ ಅದಕ್ಕೆ ಮದ್ದು ಒಂದೇ. ಬೇರೆ ಯಾವ ರೀತಿಯ ಮದ್ದು ಸಹ ಕೊರೋನಾ ವೈರಸ್ಗೆ ಕೋವಿಡ್-19 ಏನಂತ ಕರಿತೇವೆ ಅದಕ್ಕೆ ಬೇರೆ ಯಾವುದು ಮದ್ದು ಸಹ ಇಲ್ಲ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾತ್ರ, ಸಾಮಾಜಿಕ ಅಂತರವನ್ನ ನಾವು ಕಾಯ್ದುಕೊಳ್ಳುವುದು ಮಾತ್ರ. ಈಗ 15-20 ದಿನಗಳ ತನಕ ನಾವು ನಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿನ್ನೆ ನಾವು ನರೇಂದ್ರ ಮೋದಿಯವರ ಕರೆಗೆ ಹೇಗೆ ನಾವು ಬೆಂಬಲವನ್ನು ಸೂಚಿಸಿದ್ದೇವೆ ಅದೇ ರೀತಿಯಲ್ಲಿ ಇನ್ನೊಂದು ಮುಂದೆ ಬರುವಂತಹ 15-20 ದಿನಗಳ ತನಕ ನಾವು ಮನೆಯಲ್ಲೇ ನಾವು ಕುಳಿತುಕೊಂಡು ಸೆಲ್ಫ್ ಇಂಪೋಸ್ಡ್ ಕರ್ಫ್ಯೂ ಅನ್ನ ನಾವು ಮಾಡ್ಕೊಂಡು ಬಂದ್ರೆ ಖಂಡಿತ ಈ ಯುದ್ಧದಲ್ಲಿ ನಾವು ಗೆಲುವು ಸಾಧಲಿಕ್ಕೆ ಸಾಧ್ಯ.